ವಿನಯ ಕೃಷಿ ಬೆಳೆಗಾರರ ಸಂಘ ಮತ್ತು ಪ್ರಣವ ಸಹಕಾರಿ ನಿಯಮಿತ ಮಂಗಳೂರು ಇವರ ಜಂಟಿ ಸಹಭಾಗಿತ್ವದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದಿರೆ ಸೇರಿದಂತೆ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳವು ಮೂಲ್ಕಿ ಕೊಲ್ನಾಡುವಿನಲ್ಲಿ ಮಾರ್ಚ್ 11, 12, 13ರಂದು ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಪ್ರಮುಖರು ಜನವರಿ 14, 15 ಮತ್ತು 16ರಂದು ನಡೆಯಬೇಕಾಗಿದ್ದ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಕೋವಿಡ್ ಕಾರಣದಿಂದ ಮುಂದೂಡಲಾಗಿತ್ತು. ಶಾಸಕ ಉಮನತ್ ಕೊಟ್ಯಾನ್ ಗೌರವ ಅಧ್ಯಕ್ಷತೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಸಂಸದ ನಳಿನ್ ಕುಮಾರ್ ಕಟೀಲು, ದುಗ್ಗಣ್ಣ ಸಾವಂತರು, ಮುಲ್ಕಿ ಸೀಮೆ ಅರಸರು, ಮೋಹನ್ ಅಳ್ವಾ, ಗುರ್ವೆ ಸುರೇಶ್ ಶೆಟ್ಟಿ, ರಾಜೇಶ್ ನಾಯ್ಕ ಉಳೆಪಾಡಿಗುತ್ತು ಸೇರಿದಂತೆ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕೃಷಿ ಮೇಳಕ್ಕೂ ಮುನ್ನ ಪೂರ್ವಭಾವಿಯಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಸಂಬಂಧಿತ ಮಾಹಿತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ಮಾಹಿತಿಯನ್ನು ನೀಡಿದರು. ಕೋರ್ ಕಮಿಟಿ ಅಧ್ಯಕ್ಷ ವಿಜಯ್ ಕುಮಾರ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷ ಜಿಯಾನ್ ಪ್ರಸಾದ್, ಮುಖ್ಯ ಸಮಿತಿಯ ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರುಗಳಾದ ಅಣ್ಣಯ್ಯ ಕುಲಾಲ್, ಕೃಷ್ಣ ಶೆಟ್ಟಿ ತಾರೆಮಾರ್ ಉಪಸ್ಥಿತರಿದ್ದರು. ನಮ್ಮ ಕೃಷಿ ಸಿರಿ 2022 ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಹಿಂದೆ ನಾವು ನಿಗದಿ ಮಾಡಿದ ಹಾಗೆ ಎಲ್ಲ ವ್ಯವಸ್ಥೆಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಸರ್ಕಾರದ ನಿಯಮದ ಅಡಿಯಲ್ಲಿ ವೀಕೆಂಡ್ ಕರ್ಫ್ಯೂವಿನ ಕಾರಣ ಮುಂದೂಡಿದಂತಹ ದಿನಾಂಕವನ್ನು ನಾವು ಮಾರ್ಚ್ 11, 12, 13 ಎಂದು ನಿಗದಿ ಮಾಡಿರ್ತೇವೆ. ಅದೇ ರೀತಿಯಲ್ಲಿ ಕೃಷಿ ಮೇಳಕ್ಕೆ ಪೂರ್ವಭಾವಿಯಾಗಿ ಕೆಲವೊಂದು ಸರಣಿ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ನಾವು ಕೋರ್ ಕಮಿಟಿಯಲ್ಲಿ ನಿರ್ಧರಿಸಿ ಅದಕ್ಕೆ ಕಾರ್ಯೋನ್ಮುಖರಾಗಿದ್ದೇವೆ. ಈಗಾಗಲೇ 18 ಫೆಬ್ರವರಿ 18ರಂದು ನಾವು ಚಪ್ಪರ ಮುಹೂರ್ತ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ತದನಂತರದಲ್ಲಿ 27ಕ್ಕೆ ಕೃಷಿ ಸಿರಿಯಲ್ಲಿ ಸಾಂಪ್ರದಾಯಿಕ ಕ್ರೀಡೋತ್ಸವವನ್ನು ಮಾಡುವಂಥದ್ದು. ಕೃಷಿ ಸಿರಿ ನಡೆಯುವಂಥ ಜಾಗದಲ್ಲಿ ಕೃಷಿ ಕ್ರೀಡಾಂಗಣದಲ್ಲಿ ಲಗೋರಿ ಮತ್ತು ಸಾಂಪ್ರದಾಯಿಕ ಕ್ರೀಡೆಯಲ್ಲಿ ಹಗ್ಗಜಗ್ಗಾಟ ಸ್ಪರ್ಧೆ, ಹಾಗೆ ಇತರ ಸ್ಥಳೀಯವಾಗಿ ಮತ್ತು ಸಾಂಪ್ರದಾಯಿಕವಾಗಿರುವಂಥ ಕ್ರೀಡೆಗಳನ್ನು ಮಾಡಿಕೊಂಡು ಅದೇ ರೀತಿ ರಕ್ತದಾನ ಶಿಬಿರ ಮತ್ತು ಆಯುಷ್ಮಾನ್ ಕಾರ್ಡ್ ಅಲ್ಲಿ ನೋಂದಾವಣೆ ಮತ್ತು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಸ್ಥಳ ಕೋಲ್ನಾಡು ಮುಲ್ಕಿಯಲ್ಲಿ ನಾವು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಕೃಷಿ ಸಮ್ಮೇಳನದ ಪ್ರಚಾರ ಉತ್ತುಂಗ ಸ್ಥಿತಿಗೆ ಮುಟ್ಟಿದಾಗ ಕೋವಿಡ್ ಕಾರಣದಿಂದ ಅದು ನಿಂತೋಯ್ತು. ಎರಡು ಜಿಲ್ಲೆಯ ಎಲ್ಲ ರಾಜಕೀಯ ಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲ ಸೇರಿ ಪಕ್ಷಾತೀತದಿಂದ ಎಲ್ಲ ಸೇರಿ ಮಾಡೋ ಒಂದು ಕೃಷಿಯನ್ನು ಉಳಿಸುವ ಒಂದು ಹೋರಾಟ. ಇದರ ಹಿನ್ನೆಲೆ ಸುಮಾರು 20 ವರ್ಷಗಳ ಕಾಲ ಹಡಿಲು ಬಿದ್ದ ಸುಮಾರು 50 ಎಕರೆ ಕೃಷಿ ಭೂಮಿಯನ್ನು ನಾವು ಸಮಾನ ಮನಸ್ಕರು ಒಂದು 15 ಜನ ಸೇರಿ ಕೋವಿಡ್ ಸಮಯದಲ್ಲಿ ಆರಂಭಿಸಿದ್ವಿ 2 ವರ್ಷದ ಹಿಂದೆ. ಅಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಹೋದಾಗ ನಮಗೆ ಬಂದ ಒಂದು ನೆನಪೇ ಕೃಷಿ ಸಮ್ಮೇಳನ ಮಾಡೋ ಬಗ್ಗೆ. ನಮ್ಮ ಊರಿನ ಜನರೆಲ್ಲ ನಮ್ಮನ್ನು ಬೆನ್ತೊಟ್ಟಿ ಹುರುಮಿಸಿ ನೋಡಿದಾಗ ಕೃಷಿಯ ಪ್ರಾಮುಖ್ಯತೆ ನಮಗೆ ತುಂಬ ಅರಿವಾಯಿತು. ಹಾಗಾಗಿ ದುಗ್ಗಣ್ಣ ಸಾವಂತರು ಇವರೆಲ್ಲರ ನೆಲೆಯಲ್ಲಿ ಜಾತ್ಯತೀತ ನೆಲೆಯಲ್ಲಿ, ಪಕ್ಷಾತೀತ ನೆಲೆಯಲ್ಲಿ ಕೃಷಿ ಮೇಳ ಆಗ್ತಾ ಇದೆ. ತಾವೆಲ್ಲರೂ ನಮ್ಮೊಟ್ಟಿಗೆ ಸಹಕರಿಸಬೇಕಂತ